ತಲಪಾಡಿ ಬಸ್ ಮಾಲಕರನ ಸಂಘದ ಮುತಾಲಿಕೆಡು ಲಾಕ್ಡೌನ್ ಆದ ಬೇಲೆ ಇಜ್ಜಂದೆ ಇಲ್ಲಡೆ ಉಪ್ಪುನ ತಂಕಲ್ನ ರೂಟದ ಬಸ್ ಡ್ರೈವರ್ ಕಂಡಕ್ಟರ್ ಕ್ಲೀನರ್ ನಕ್ಲೆಗೆ ಆರಿ ದಿನ ಬಳಕೆದ ಸಾಮಗ್ರಿಗಳನ್ನು ತಲಪಾಡಿ ದೊಡ್ಡ ಮನೆ ಇಲ್ಲದ ಪರಿಸರಡು ಶುಕ್ರವಾರ ಕಾಂಡೆ ವಿತರಣೆ ಮಾಡ್ತಾರೆ. रमेश, कार्तिक, अनीप, संदीप, अनीप, कार्तिक, अनीप, ತಲಪಾಡಿ ರೂಟದ 42, 43, 51, 43 ಎ ಬಸ್ತ ಮಾಲಕರು ಒಟ್ಟು ಸೇರೊಂದು ತಂಕಲಿನ ಸಂಘದ ಮುತಾಲಿಕೆಡು ತಲಾ 2,000 ರೂಪಾಯಿ ಮೌಲ್ಯದ 25 ಕಿಲೋ ಅರಿಬೊಕ ದಿನ ಬಳಕೆದ ಸಾಮಗ್ರಿಗಳನ್ನು ತಂಕಲ್ನ ಬಸ್ ಸಿಬ್ಬಂದಿಲೆಗೆ ಕೊರೊಂದುಲ್ಲ ಬೆನ್ಪುನ ಕಾರ್ಮಿಕ ವರ್ಗದಕ್ಲೆಗೆ ಇನಿ ದಾಲ ಇಜ್ಜಂದಿನ ಪರಿಸ್ಥಿತಿ ತಂಕಲ್ನ ಕಷ್ಟೊಡೆ ಉಳ್ಳ ಆಂಡ ತಂಕಲಿನ ಸಿಬ್ಬಂದಿಲೆಯನ್ನು ಕಷ್ಟಡ ಪೊರ್ತು ಬುಡುದುಪಾಡಿನ ಬಲ್ಲಿ ಪಂಡದು ತಲಪಾಡಿ ಬಸ್ ಮಾಲಕರನ ಸಂಘದ ಅಧ್ಯಕ್ಷರು ಶ್ರೀ ಕರೀಂ ನಾಗತೋಟ ಪೊಲಬುಕೊರಿಯರು. ತಲಪಾಡಿ ಬಸ್ ಮಾಲಕರ 42, 43, 51, 43A ಇವರೆಲ್ಲ ಮಾಲಕರು ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಇವರು ನಾವೆಲ್ಲ ಇವತ್ತು ನಮ್ಮ ಜಗತ್ತಿಗೆ ಒಂದು ಗಂಡಾಂತರ ಬಂದಂತಹ ಮಹಾಮಾರಿ ಕೋವಿಡ್-19 ಇದರ ಪರವಾಗಿ ನಮ್ಮ ಎಲ್ಲ ಉದ್ಯಮಿಯೂ ಈಗ ಬಂದಾಗಿ ಉಂಟು. ಆದರೂ ನಮ್ಮ ಬಸ್ ಮಾಲಕರ ಸಂಘದಿಂದ 42-43 ಸಂಘದಿಂದ ನಮ್ಮ ಕಾರ್ಮಿಕರು ಭಾಳ ಕಷ್ಟದಲ್ಲಿದ್ದಾರೆ. ನಾವು ಮಾಲೀಕರು ಅದಕ್ಕಿಂತ ಕಷ್ಟದಲ್ಲಿ ಇದ್ದೇವೆ. ಆದರೂ ನಮ್ಮ ದುಡಿಯುವವರನ್ನು ನಮಗೆ ಬಿಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಮ್ಮಲ್ಲಿ ಆದಂಥ ಒಂದು ಕಿಂಚತ್ತು ಒಂದು ಸಹಕಾರವನ್ನು ಅವರಿಗೆ ಮಾಡಬೇಕು ಎಂದು ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಿ ನಾವು ಇವತ್ತು ಅವರನ್ನೆಲ್ಲ ಕರೆದಿದ್ದೇವೆ. ಆದುದರಿಂದ ನಾವು ಅವರಿಗೆ ಒಂದು ಆಹಾರದ ಕಿಟ್ಗಳನ್ನು ಇವತ್ತು ಒದಗಿಸಿಕೊಡ್ತೇವೆ. ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಬಸ್ ಮಾಲಕರು ಇವರಿಗೂ ನಾನು ನನ್ನ ಅಧ್ಯಕ್ಷರ ಪರವಾಗಿ ಒಂದು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸಂಘದ ಪದಾಧಿಕಾರಿಗಳು ಸರ್ವಶ್ರೀ ಜಯಣ್ಣ, ವಾಣಿ ದಿವಾಕರ್, ಮರುಳಿ ಶರತ್, ಭಗವತಿ ಜನಾರ್ದನ್, ಸತೀಶ್ ಕುದ್ರು, ಪಿರೇರ ಮಂಗಳೂರು, ಬೆನಕ ಪ್ರೀತಮ್, ಪ್ರಭುರಾಜ್, ರಾಜ, ದತ್ತಾಂಜನೇಯ ಶರತ್ ಎಂಚಿತ್ತಿ ಪ್ರಮುಖರು ಮುತಾಲಿಕೆಡಿತದು ತಂಕಲ್ನ ಬಸ್ದ ಡ್ರೈವರ್ ಕಂಡಕ್ಟರ್ ನಕ್ಲಿಗೆ ಆರಿ ದಿನ ಬಳಕೆದ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾರೆ. ಒಟ್ಟು 180 ಜನ ಸಿಬ್ಬಂದಿಲೆಗೆ 2,000 ಮೌಲ್ಯದ ದಿನ ಬಳಕೆದ ಸಾಮಗ್ರಿಗಳನ್ನು ವಿತರಣೆ ಮಾಡ್ತದ ಪಂಡದ ಸಂಘದ ಪದಾಧಿಕಾರಿಗಳು ಈ ಪೊರ್ತು ವಿವರ ಕೊರಿಯರು.